ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಹೊಸ್ತಳ್ಕು ಅಂದರೆ ಯುಗಾದಿ ಆದಮೇಲೆ ನಾನ್ ವೆಜ್ ಅಡುಗೆ ಮಾಡ್ತಾರಲ್ವ, ಸೊ ಆ ಡೇ. ಇವತ್ತಿನ ಡೇ ಈ ರೀತಿಯೇ ಶುರು ಆಯಿತು ನಮಗೆ. ಸೊ ಒಂದು 6 ಗಂಟೆ ಹೊತ್ತು ಸೊ ಮನೆಯವ್ರು ಬಂದು ಮಟನ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಇಲ್ಲೆಲ್ಲ ನಮಗೆ ಬೇಗನೆ ಸಿಗತ್ತೆ. ಸೊ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ನಾನು, ಏನೇನು ಬೇಕು ಅಂತ. ಆಲ್ರೆಡಿ ಇದ್ರದ್ದು ವಿಡಿಯೋ ನಿಮಗೆ ಸಿಕ್ಕಿರುತ್ತೆ. ಮಟನ್ ಸಾರು ಜಿಡ್ಡಿಲ್ಲದೆ ಯಾವ ರೀತಿ ಮಾಡೋದು ಅಂತ, ಅಂದರೆ ಜಿಡ್ಡು ಮಾಂಸ ಇರುತ್ತೆ ಅಲ್ವಾ, ಸೊ ಅದನ್ನು ಯಾವ ರೀತಿ ಜಿಡ್ಡಿಲ್ಲದೆ ನೀಟಾಗಿ ಸಾರನ್ನ ತುಂಬ ತೆಳುವಾಗಿ ಟೇಸ್ಟಾಗಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲಿ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಸೊ ಸಾರೆಲ್ಲ ಬೇಗ ಆಯಿತು. ನಾನು 1 ಅವರ್ಗೆಲ್ಲ ಹಾಕಿದ್ದೀನಿ. ಕುಕ್ಕರೇ ಅದು ಕೂಗೋದು ಟೈಮ್ ಅಷ್ಟೇ. ಸಾಂಬಾರೆಲ್ಲ ರೆಡಿ ಆಗೋಯಿತು. ನಾನು ಅದರಷ್ಟೊತ್ತಿಗೆ ಅನ್ನ ಮತ್ತು ಮುದ್ದೆ, ರಸಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದಾಗೋದ್ರೊಳಗಡೆ ಅದು ಆಗೋಯಿತು. ಸರಿ, ಅಮ್ಮ ಅವ್ರು ಬೇರೆ ಊಟಕ್ಕೆ ಕರೆದಿದ್ರು. ಮಳೆ ಬೇರೆ ಶುರು ಆಗೋಯಿತು. ನಾವು ಹೋಗಿ ಊಟ ಮುಗಿಸ್ಕೊತಿದ್ದಂಗೆ ಮಳೆ, ಜೋರು ಮಳೆ, ತುಂಬ ಜೋರಾಗಿ. ಇದು ನಾನು ತೋರಿಸ್ತಾ ಇರೋದು ಸಿಂಪಲಾಗಿ ಬರ್ತಾಯಿದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬ ಜೋರಾಗಿ ಬರ್ತಾಯಿತ್ತು. ಸರಿ, ಹಾಗೆ ನಿಮಗೊಂದು ವ್ಯೂ ಇರಲಿ ಅಂತ ಹೇಳಿ ಸರಿ ನಾನು ಯುಗಾದಿ ಹಬ್ಬದ ದಿವಸನೂ ಊಟಕ್ಕೆ ಕರೆದಿದ್ರು, ಬಂದಿದ್ದೆ. ಈಗ ಕೂಡ ಸರಿ ಅಮ್ಮ ಕರೆದಿದ್ದಾರಲ್ವ, ನನಗೂ ಒಂದು ಚೇಂಜ್ ಇರುತ್ತೆ ಅಂದ್ಬಿಟ್ಟು ಅಮ್ಮ ಕೂತಿದ್ರು. ಸರಿ, ನಾನು ರೂಮಲ್ಲಿ ಹಿಂದೆ ಹೇಗೆ ವ್ಯೂ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆ ಅಲ್ವಾ, ಅದು ಬಂದು ಮಾವಿನ ಮರ. ತುಂಬ ಆ ಮರದ ತುಂಬ ಮಾವು, ಯಾವಾಗಲೂ ಅಷ್ಟೇ ಫಲ ತುಂಬ ಸಿಗತ್ತೆ ಇಲ್ಲಿ. ಇದು ಬಂದು ನಮ್ಮ ನೇಬರ್ಸ್ದು, ಇಲ್ಲಿರೋರ್ದೇ ತೋಟ. ಸೊ ಇಲ್ಲಿ ತೆಂಗಿನ ಮರ ಕೂಡ ಇದೆ. ಅದಕ್ಕೆ ಅಮ್ಮ ಮನೆ ಯಾವಾಗಲೂ ಅಷ್ಟೇ ತಂಪಾಗಿರುತ್ತೆ. ಫ್ಯಾನಿನ ಅವಶ್ಯಕತೆಯೇ ಇರಲ್ಲ, ಅಷ್ಟು ತಂಪಾಗಿರುತ್ತೆ. ನಮ್ಮನೆ ಕೂಡ ತೆಂಗಿನ ಮರ ಇದ್ದರೂ ಕೂಡ ಇಷ್ಟೊಂದು ತಣ್ಣಗಿರಲ್ಲ ಮನೇಲಿ, ಕಾರಣ ರೋಡ್ ಸೈಡ್ ಇರೋದು, ಮೇಲೆ ಮನೇಲಿದ್ದೀವಲ್ವ, ಹಾಗಾಗಿ ನಮಗೆ ಅಷ್ಟೊಂದು ಇದಿಲ್ಲ, ತಂಪಿಲ್ಲ. ನನ್ನ ಮಗ ಬೇರೆ ಕೂಗ್ದ, ಅಮ್ಮ ಬಾಯಲ್ಲಿ ನಮ್ಮ ಮನೆ ತೆಂಗಿನ ಮರ ಹೇಗೆ ಅಲ್ಲಾಡ್ತಿದೆ ನೋಡು ಅಂತ. ನೋಡಿ, 2 ತೆಂಗಿನ ಮರ ಕಾಣಿಸ್ತಾ ಇದೆ ಅಲ್ವಾ, ಅದೇ ನಮ್ಮ ಮನೆ. ಒಂದೇ ಬೀದಿನೇ, ಜಸ್ಟ್ 2 ಮಿನಿಟ್ಸ್ಗೆ ಅಮ್ಮ ಮನೆಗೆ ಬರ್ಬೋದು. ಕರೆಂಟ್ ಬೇರೆ ಹೋಗ್ಬಿಡ್ತು. ನನ್ನ ಮಗ ಬೇಗ ಲೈಟ್ ಹಾಕಿದ್ದಾನೆ ನೋಡಿ, ಕತ್ಲೆಯಲ್ಲಿ ನಮ್ಮ ಅಮ್ಮನ ಮನೆ ಹೇಗಿರುತ್ತೆ ಅಂತ. ನಿಜವಾಗ್ಲೂ ನನಗೆ ಇಲ್ಲಿ ಬಂದರೆ ಒಂಥರ ರಿಲ್ಯಾಕ್ಸ್ಡಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ನಿಮಗೆ ಊಟ ಏನೇನು ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ಅಮ್ಮ ಬಂದಿವತ್ತು ಗೀ ರೈಸು ಮತ್ತು ಚಿಕನ್ ಸಾರು ಮತ್ತು ಚಿಕನ್ದು ರೋಸ್ಟು, ಡ್ರೈ ಮಾಡ್ತಾರಲ್ವ, ಪೆಪ್ಪರ್ ಫ್ರೈ ಅಂತ, ಸೊ ಅದನ್ನು ಮಾಡಿದರು. ಆಲ್ಮೋಸ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಸಂಜೆ ತೆಗ್ದಿದ್ದು ವಿಡಿಯೋ ಇದು. ಹತ್ತತ್ರ 3:30-4 ಗಂಟೆ ಆಗೋಗಿತ್ತು. ಈಗ ಸಾಂಬಾರು ಮತ್ತು ಇದನ್ನು ತೋರಿಸ್ತೀನಿ, ಪೆಪ್ಪರ್ ಫ್ರೈ. ನನಗೆ ತುಂಬ ಇಷ್ಟ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಅಮ್ಮ ಗೀ ರೈಸ್ನ ಬಂದು ತುಂಬ ತೆಂಗಿನಕಾಯಿ ರುಬ್ಬಿಟ್ಟು ಅದರ ಹಾಲಿಂದನೂ ಮತ್ತು ತೆಂಗಿನಕಾಯಿ ಅರ್ಧ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಜ್ಜಿ ರೆಸಿಪಿ ಅಂತೆ, ನಮ್ಮ ಅಪ್ಪ ಅವರ ರೆಸಿಪಿ. ಇದು ನೋಡಿ, ಮಳೆ ತುಂಬ ಜೋರಾಗಿತ್ತು. ಮಳೆ ನಿಲ್ಲೋವರೆಗೂ ನಾವು ವೆಯ್ಟ್ ಮಾಡಿ ಆಮೇಲೆ ಮನೆಗೆ ವಾಪಸ್ ಆದ್ವಿ. ಯಾಕಂದರೆ ಮನೇಲಿ ನಂಗೆ ತುಂಬ ಕೆಲಸ ಇತ್ತು. ಆದರೆ ನಾನು ಬರೋದ್ರೊಳಗಡೆ ನಮ್ಮ ಮನೆಯವರು ಮಳೆ ಬಂದಿತ್ತು ಅಂತ ಟವಲೆಲ್ಲ ಹಾಕಿದ್ದಾರೆ ಬಾಗಿಲಿಗೆ. ಆ್ಯಂಡ್ ನೆಕ್ಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದಿಟ್ಬಿಟ್ಟಿದ್ರು. ನನಗೆ ಆಶ್ಚರ್ಯ ಆಗೋಯಿತು. ನಾನು ಮನೆ ಒಳಗೆ ಬರೋವಾಗ ಅವ್ರ ಮನೆ ಮೇಲೆ ನೀರು ತಳ್ತಿದ್ರು, ನೀರು ನಿಂತ್ಕೊಂಡ್ಬಿಡುತ್ತೆ ಅಂತ. ಈಗ ಮಳೆ ಬಂತಲ್ವ, ಸೊ ಮಕ್ಕಳಿಗೆ ಆಕ್ಷಿ ಬೇರೆ ಶುರು ಆಗೋಯಿತು, ಮತ್ತು ಹೊಸ ಮಳೆ ಬಂದಿದೆ. ಹಾಗಾಗಿ ಈಗ ನಾನು ಮಕ್ಕಳಿಗೆ ಮದ್ದು ಮಾಡ್ತಾಯಿದ್ದೀನಿ. ಏನಂತಂದರೆ, ನೀವು ಅಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ. ಒಂದು ಮೆಣಸನ್ನ ಒಂದು ಈ ರೀತಿ ಸೂಜಿಯಲ್ಲೋ ಪಿನ್ನಲ್ಲೋ ಚುಚ್ಚಿಬಿಟ್ಟು ಅದನ್ನು ಒಂದು ಸ್ವಲ್ಪ ಬೆಂಕಿಯಲ್ಲಿ, ಕ್ಯಾಂಡ್ಲಾದರೂ ಆಗ್ಬೋದು, ಗ್ಯಾಸ್ ಆದರೂ ಆಗ್ಬೋದು, ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಕೋಬೇಕು, ಹೊಗೆ ಬರೋ ಹಾಗೆ ಮಾಡಿ ಒಂದು ಸ್ವಲ್ಪ ದೂರಕ್ಕೆ, ಮಕ್ಳಿಗೆ ಜಾಸ್ತಿ ಸ್ಟ್ರೈಟಾಗಿ ಮೂಗಿಗೆ ಹೋಗಬಾರ್ದು, ಒಂದು ಸ್ವಲ್ಪ ದೂರಕ್ಕೆ ಅದರ ಸ್ಮೆಲ್ಲನ್ನು ನಾವು ಒಂದು 2 ಮೆಣಸುಕಾಳಿನ ಸ್ಮೆಲ್ ಹಿಡಿಸಿದ್ರೆ ಸಾಕು. 2-3 ಮೆಣಸು ಸಾಕಾಗುತ್ತೆ, ಅದ್ರ ಸ್ವಲ್ಪ ಸಣ್ಣ ಮೆಣಸಾದರೆ. ಈಗ ಅವನಿಗೆ ಒಂಥರ ಕೆಮ್ಮು ಥರ ಆಯಿತು, ಪರವಾಗಿಲ್ಲ, ಅದಾದ್ರೂ ಇನ್ಫೆಕ್ಷನ್ನ ಎಳ್ಕೊಂಬಂದ್ಬಿಡುತ್ತೆ. ಆಕ್ಷಿ ಬಂದರೂ ಪರವಾಗಿಲ್ಲ, ಕೆಮ್ಮು ಬಂದರೂ ಪರವಾಗಿಲ್ಲ, ಇದ್ರ ಹೊಗೆ ಅಷ್ಟೇ ಒಳ್ಳೆಯದು. ಮುಂದೆ ಇನ್ಫೆಕ್ಷನ್ ಆಗದೇ ಇರೋ ರೀತಿ ತಡೆಯುತ್ತೆ. ನಾನು ಇಬ್ಬರಿಗೂ ಇದನ್ನು ವಾಸನೆ ಕೊಡಿಸ್ತಾ ಇದ್ದೀನಿ. ಮನೆಯಿಂದ ಕರ್ಕೊಂಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವ್ರಿಗೆ ಈ ರೀತಿ ಮಾಡ್ತಿರೋದು ನಾನು. ಯಾಕಂದರೆ ನನಗೆ ಮಳೆ ಬಂದ್ರೇ ಭಯ ಆಗುತ್ತೆ. ಈ ಮದ್ದನ್ನು ಮಾಡಿ ನೋಡಿ, 1-2 ಸಲ ಮಾಡಿದ್ರೆ ಸಾಕು, ಕಡಿಮೆ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.
ಸಾಕು.